ನಮಸ್ಕಾರ ವೀಕ್ಷಕರೇ, ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿರುವಂಥದ್ದು. ಎಲ್ಲೆಡೆ ಕೂಡ ವಿದ್ಯಾರ್ಥಿಗಳು ರಿಸಲ್ಟನ್ನು ನೋಡಿರ್ತಾರೆ, ಪಾಸ್ ಆಗಿರುವಂಥದ್ದು, ಹಾಗೆಯೇ ಉತ್ತಮ ಅಂಕಗಳನ್ನು ಪಡ್ಕೊಂಡಿರುವಂಥದ್ದು ನಮಗೆಲ್ಲ ಕೇಳ್ತಾ ಇರುವಂಥದ್ದು. ಇವಾಗ ನಾವು ಸದ್ಯಕ್ಕೆ ಪುತ್ತೂರಿನ ಅಂಬಿಕಾ ವಿದ್ಯಾಲಯದಲ್ಲಿ ಇದ್ದೇವೆ. ಇಲ್ಲಿ ಕೂಡ ಉತ್ತಮವಾದ ಅಂಕಗಳು ಬಂದಿರುವಂಥದ್ದು, ಕಾಲೇಜ್ಗೆ 100% ರಿಸಲ್ಟ್ ಬಂದಿರುವಂಥದ್ದು. ಇದೊಂದು ರೀತಿಯಾಗಿ ಪುತ್ತೂರಿಗೆ ಹೆಮ್ಮೆ. ನಮಗೆ ಅಂಬಿಕಾ ವಿದ್ಯಾಲಯ ಅಂತ ಹೇಳಿದರೆ ಕೇವಲ ಪಾಠ ಪ್ರವಚನ ಮಾಡೋದು ಮಾತ್ರ ಅಲ್ಲದೆ ಇವರಿಗೆ ರಾಷ್ಟ್ರಪ್ರೇಮವನ್ನು ತುಂಬುವಂಥ ಕೆಲಸವನ್ನು ಕೂಡ ಈ ಒಂದು ವಿದ್ಯಾಸಂಸ್ಥೆ ಮಾಡ್ತಾ ಇರುವಂಥದ್ದು. ಇವಾಗ PUCಯ ರಿಸಲ್ಟ್ ಅನೌನ್ಸ್ ಆಗಿ ಇಲ್ಲಿನ ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಶಿಕ್ಷಕರು ಏನು ಹೇಳ್ತಾರೆ, ಇವೆಲ್ಲವನ್ನ ಕೂಡ ಕೇಳ್ಕೊಂಡು ಬರೋಣ ಬನ್ನಿ. ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಸತ್ಯಜಿತ್ ಉಪಾಧ್ಯಾಯ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಹೇಳಬೇಕು, ಯಾಕೆಂತ ಹೇಳಿದರೆ ಒಳ್ಳೆಯ ಅಂಕ ಬಂದಿರುವಂಥದ್ದು ನಿಮ್ಮ ಒಂದು ವಿದ್ಯಾಸಂಸ್ಥೆಗೆ. ಈ ಹೊತ್ತಿನಲ್ಲಿ ಒಂದಿಷ್ಟು ಮಾತುಗಳನ್ನು ಹೇಳಿ. ಈ ಶೈಕ್ಷಣಿಕ ವರ್ಷದ ದ್ವಿತೀಯ PUC ಫಲಿತಾಂಶ ಆಲ್ರೆಡಿ ಬಂದಿರ್ತದೆ. ಅತ್ಯುತ್ತಮವಾದ ಫಲಿತಾಂಶವು ನಮ್ಮ ಕಾಲೇಜಿಗೆ ಬಂದಿದೆ. ಇದಕ್ಕೆ ಪ್ರಪ್ರಥಮವಾಗಿ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ, ಎಲ್ಲ ಉಪನ್ಯಾಸಕ ಮಿತ್ರರಿಗೂ ಹಾಗೂ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅಂಬಿಕಾ ವಿದ್ಯಾಸಂಸ್ಥೆಯ ಸೈನ್ಸ್ ವಿದ್ಯಾರ್ಥಿಯಾದಂಥ ವರುಣ್ ಎಂ, ಇವನು 594 ಅಂಕಗಳನ್ನು ಪಡೆದುಕೊಂಡು ಪುತ್ತೂರು ತಾಲೂಕಿನಲ್ಲಿ ಅತ್ಯಧಿಕ ಅಂಕವನ್ನು ಪಡೆದಿದ್ದಾನೆ. ಅದೇ ರೀತಿ ಅಂಬಿಕಾ ವಿದ್ಯಾಲಯ ನೆಲ್ಲಿಕಟ್ಟೆ ಹಾಗೂ ಬಪ್ಪಳಿಗೆ ಎರಡೂ ವಿದ್ಯಾಸಂಸ್ಥೆಗಳು ಕೂಡ 100% ಫಲಿತಾಂಶವನ್ನು ಪಡೆದು ಅತ್ಯುತ್ತಮವಾದ ಫಲಿತಾಂಶವನ್ನು ಪಡ್ಕೊಂಡಿದೆ. ಸತತ 4ನೇ ಬಾರಿಗೆ ಅಂಬಿಕಾ ವಿದ್ಯಾಸಂಸ್ಥೆಯು 100% ಫಲಿತಾಂಶವನ್ನು ಪಡೆದುಕೊಂಡಿರೋದು ನಮಗೆಲ್ಲ ತುಂಬ ಖುಷಿ ತಂದಿದೆ. ಕಾಲೇಜಿಂದ ಎಷ್ಟು ಸ್ಟೂಡೆಂಟ್ಗಳು ಎಕ್ಸಾಮ್ ಬರೆದಿದ್ರು ಅದರ ಬಗ್ಗೆ? ಕಾಲೇಜಿಂದ, ನೆಲ್ಲಿಕಟ್ಟೆ ಕಾಲೇಜಿಂದ ಸುಮಾರು 235 ವಿದ್ಯಾರ್ಥಿಗಳು ಸೈನ್ಸ್ ವಿಭಾಗದಿಂದ ಬರೆದಿದ್ದರು. ಅದರಲ್ಲಿ ಸುಮಾರು 171 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. ಅದೇ ರೀತಿ ಕಾಮರ್ಸ್ ವಿಭಾಗದಿಂದ 44 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದರು. ಅದರಲ್ಲಿ 26 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದಿದ್ದಾರೆ. ನಮ್ಮ ಬಪ್ಪಳಿಗೆ ವಿಭಾಗದಲ್ಲಿ 170 ಜನ ಸೈನ್ಸ್ ಎಕ್ಸಾಮನ್ನು ಬರೆದಿದ್ದರು. 111 ಜನ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. ಸುಮಾರು 70%ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಖುಷಿ ಆಗ್ತಾ ಇದೆ. ದ್ವಿತೀಯ PUC ಪರೀಕ್ಷೆಯಲ್ಲಿ ಕಾಲೇಜಿಗೆ ಸೆಕೆಂಡ್ ಟಾಪರ್ ಆಗಿರುವಂಥ ಶೃಂಗ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್. ಖುಷಿ ಆಗ್ತಾ ಇದೆ ಅಲ್ವಾ ತುಂಬ? ಓಕೆ, ಇವಾಗ ಈ ಒಂದು ಸಂದರ್ಭದಲ್ಲಿ ಏನು ಹೇಳ್ತೀರಾ ಅಂತ? ಅಂದರೆ ಐಮ್ ಲೈಕ್ ಓವರ್ವೆಲ್ಮ್ಡ್. ಐ ವಾಸ್ ಹ್ಯಾಪಿ ಟು ಸಿ ಮೈ ಸ್ಕೋರ್. ಅಂದರೆ ರಿಸಲ್ಟ್ ಬಂದಾಗ ಒಮ್ಮೆ ಫೀಲಿಂಗ್ ಬಂತಲ್ಲ, ತುಂಬ ಖುಷಿ ಆಯಿತು. ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತ ಹೇಳಿದಾಗ ತಯಾರಿಗಳನ್ನು ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದ್ರಿ? ಅಂದರೆ ಯೂಶ್ವಲಿ ಬಿಕಾಸ್ ನಾನು ಇಂಟಿಗ್ರೇಟೆಡ್ ಬ್ಯಾಚಲ್ಲಿ ಇದ್ದಿದ್ದ ಕಾರಣ ನಾನು ಜಾಸ್ತಿ ಬೋರ್ಡ್ಸಿಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಿರಲಿಲ್ಲ. ಐ ವಾಸ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ನೀಟ್ ಆ್ಯಂಡ್ JEE, ಬಟ್ ಐ ಮೇಡ್ ಟೈಮ್ ಟು ಸ್ಟಡಿ ಫಾರ್ ದ ಬೋರ್ಡ್ಸ್. ಸೊ ಅಂದರೆ right after JEE exam we had few days left, so I was preparing for my board exams. So like in between subjects as well I had few days, so ಆ ಟೈಮಿಗೆ ನಾನು ಕಾಂಪಿಟೇಟಿವ್ಸ್ ಹೇಗಾದರೂ ಮ್ಯಾನೇಜ್ ಮಾಡಿ ಓದ್ತಿದ್ದೆ. ಸೊ ಅಂದರೆ ಸಿನ್ಸ್ ಕಾಂಪಿಟೇಟಿವ್ಗೆ ಓದ್ತಾ ಇದ್ದೆ ಅಲ್ಲ, ಸೊ ಅದೇ ಹೆಲ್ಪ್ ಮಿ ಅಲಾಟ್ ಡ್ಯೂರಿಂಗ್ ದ ಬೋರ್ಡ್ಸ್ ಆಸ್ ವೆಲ್. ನಿಮ್ಮ ಎಕ್ಸ್ಪೆಕ್ಟೇಷನ್ ಇತ್ತಾ ಇಷ್ಟು ಅಂಕ ಬರುತ್ತೆ ಅಂತ? ಡೆಫಿನೆಟ್ಲಿ ಐ ಎಕ್ಸ್ಪೆಕ್ಟೆಡ್ ಲೈಕ್ 590 and I got. ಓಕೆ, ಹಾಗೆಯೇ ಇವಾಗ ಕಾಲೇಜ್ ಬಗ್ಗೆ ಮಾತಾಡಲೇಬೇಕು. ಈ ಹೊತ್ತಿನಲ್ಲಿ ತುಂಬಾ ಸಪೋರ್ಟ್ ಮಾಡಿರ್ತಾರೆ ಅವರು. ಲೆಕ್ಚರ್ಸ್ ಬಗ್ಗೆ, ಕಾಲೇಜ್ ಬಗ್ಗೆ? I mean the faculty is like wonderful, and then their approach was very friendly when I came here for 11th, and up to 12th they have helped me in everything, may it be boards or even competitive, or even whenever I used to feel low if I'm scoring less in any exam, they used to give me motivation. So I felt happy. I was like content. I was ಸ್ಯಾಟಿಸ್ಫೈಡ್. ಹೆತ್ತವರ ಕಡೆಯಿಂದ ಸಪೋರ್ಟ್ ಹೇಗಿತ್ತು? ವೆರಿ ಗುಡ್ ಸಪೋರ್ಟ್ ಸಿಸ್ಟಮ್. ಅಂದರೆ ಯಾವಾಗಲೂ ನನಗೆ ಬೇಜಾರಾಗ್ತಿರುವಾಗ ಅವ್ರ ಹತ್ರ ಹೋಗಿ ಮಾತಾಡ್ತೇನೆ, ಅಂದರೆ ಕಮ್ಮಿ ಬರ್ತುಂಟು, ಏನು ಮಾಡೋದು ಅಂತ. ಅವ್ರು ಯಾವಾಗಲೂ ಸಪೋರ್ಟ್ ಮಾಡ್ತಾರೆ, ನಿಂಗೆ ಎಷ್ಟಾಗ್ತದೆ ಅಷ್ಟು ಮಾಡು, ಡು ನಾಟ್ ಟೇಕ್ ಟು ಮಚ್ ವರಿ, ಆ್ಯಂಡ್ ಫೈನಲಿ ಇಟ್ ಹ್ಯಾಪನ್ಸ್. ಐ ವಾಸ್ ಹ್ಯಾಪಿ. ಮಗಳು ಒಳ್ಳೆಯ ಅಂಕವನ್ನು ಪಡ್ಕೊಂಡಿದ್ದಾರೆ, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ, ಚೆನ್ನಾಗಿ ಮಾಡಿದ್ದಾಳೆ. ಸೊ ಅದೇ ಯಾವಾಗಲೂ ನಾನು ಹೇಳ್ತಾ ಇದ್ದೆ ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ತೆಗಿಬೇಕು ಅಂತ. ಈ ಸಲ ತೆಗೆದಿದ್ದಾಳೆ, ನನ್ನ ಕನಸನ್ನು ನನಸು ಮಾಡಿದ್ದಾಳೆ. ಸೊ ಐ ಆಮ್ ವೆರಿ ಹ್ಯಾಪಿ. ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ? ಎಸ್, ಡೆಫಿನೆಟ್ಲಿ ಎಲ್ಲರೂ ವಿಶಸ್ಸು ಕಳಿಸ್ತಾ ಇದ್ದಾರೆ. ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ. ಓಕೆ, ಇವಾಗ ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಅಂಕಗಳು ಬಂದಿದೆ? ಸೊ ಕೋರ್ ಸಬ್ಜೆಕ್ಟ್ಸಲ್ಲಿ ಫಿಸಿಕ್ಸ್ 97, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಬಯೋ 100, ಲ್ಯಾಂಗ್ವೇಜಸಲ್ಲಿ ಇಂಗ್ಲೀಷ್ 94 ಆ್ಯಂಡ್ ಸಾಂಸ್ಕ್ರಿಟ್ 100. ಓಕೆ, ಮುಂದಿನ ಪ್ಲ್ಯಾನ್ ಏನು ಅಂತ? ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ನೀಟ್, ಸೊ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್. ಸೊ ಒಂದು ಒಳ್ಳೆ ಕಾಲೇಜ್ ಸಿಗಲಿ ಅಂತ ಪ್ರಿಪೇರ್ ಆಗ್ತಿದ್ದೀನಿ ನೀಟ್ ಎಕ್ಸಾಮಿಗೆ.
ಭವಿಷ್ಯದ ವೈದ್ಯರು ಖಂಡಿತವಾಗ್ಲೂ ಆಗಲೇಬೇಕು. ಓಕೆ, ಯಾವೆಲ್ಲ ಕನಸಿದೆ ನಿಮ್ದು ಅದೆಲ್ಲ ಈಡೇರಲಿ, ಮುಂದೆ ಎಲ್ಲ ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದ್ವಿತೀಯ PUC ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಹಾಗೆಯೇ ಸ್ಟೇಟಿಗೆ 5ನೇ ಸ್ಥಾನವನ್ನು ಪಡ್ಕೊಂಡಿರುವಂಥ ವರುಣ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್. ತುಂಬಾ ಖುಷಿ ಆಗ್ತಾ ಇದೆ ಅಲ್ವಾ? ಮಗ ಒಳ್ಳೆಯ ಅಂಕಗಳನ್ನು ಪಡ್ಕೊಂಡಿರುವಂಥದ್ದು. ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಅಂಕಗಳು ಬಂದಿದೆ ಅಂತ ಫಸ್ಟ್? ಇಂಗ್ಲೀಷಲ್ಲಿ 96 ಬಂದಿದೆ, ಸಂಸ್ಕೃತ, ಬಯಾಲಜಿ, ಮ್ಯಾಥ್ಸ್ ಮತ್ತು ಕೆಮಿಸ್ಟ್ರಿಯಲ್ಲಿ ಔಟ್ ಆಫ್ ಔಟ್, ಆ್ಯಂಡ್ ಫಿಸಿಕ್ಸಲ್ಲಿ 690. ಓಕೆ, ತಯಾರಿಗಳನ್ನು ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀರಾ? ತಯಾರಿಗಳು ಬೆಳಗ್ಗೆ ಬೇಗ ಎದ್ದು ಓದಿ ಮತ್ತು ಫುಲ್ ನೈಟ್ ಔಟ್ ಮಾಡಿ ಒಂದು ಅಟ್ಲೀಸ್ಟ್ 1 hour ಆರ್ 1 o'clock ನೈಟ್ವರೆಗೆ ಓದಿ ಮತ್ತು ಬೆಳಗ್ಗೆ ವಾಪಸ್ ಅದೇ ಕಂಟಿನ್ಯೂ ಮಾಡಿ ಫುಲ್ ಡೆಡಿಕೇಶನಲ್ಲಿ ಓದಬೇಕು, ಮೋಟಿವೇಶನ್ ಇರಬೇಕು. ಓಕೆ, ಹಾಗೆಯೇ ವಿದ್ಯಾಸಂಸ್ಥೆಯ ಬಗ್ಗೆ ಎಷ್ಟು ಸಪೋರ್ಟ್? ಎಜುಕೇಷನ್, ಅಂಬಿಕಾದ ಎಜುಕೇಷನ್ ಟಾಪ್ ಕ್ವಾಲಿಟಿಯಲ್ಲಿದೆ. ಎಲ್ಲ ಲೆಕ್ಚರರ್ಸ್ ತುಂಬ ಫ್ರೆಂಡ್ಲಿಯಾಗಿ, ಅಪ್ರೋಚ್ ಎಲ್ಲ ಒಳ್ಳೆ ಇರ್ತಾರೆ. ಕ್ಲಾಸಲ್ಲಿ ಹೇಗೆ ಸ್ಟ್ರಿಕ್ಟ್ ಇರ್ತಾರೆ, ಔಟ್ಸೈಡ್ ಕ್ಲಾಸ್ ಅಷ್ಟು ಫ್ರೆಂಡ್ಲಿ ಆಗಿರ್ತಾರೆ. ಇದ್ದ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಮತ್ತು ಇದು ಕ್ಯಾಂಪಸ್ಸು ಟಾಪ್ ಕ್ವಾಲಿಟಿಯಲ್ಲಿ. ಓಕೆ, ನೀವು ಇವಾಗ ಹೇಳಬೇಕು ಮಗನ ಸಾಧನೆ ಬಗ್ಗೆ. ಯಾಕೆಂತ ಹೇಳಿದರೆ ಅದು ಕೂಡ ಸೈನ್ಸ್ ತಗೊಂಡಿರುವಂಥದ್ದು. ಸೈನ್ಸಲ್ಲಿ ಅದು ಕೂಡ ನಮ್ಮ ತಾಲೂಕಿಗೆ ಪ್ರಥಮ. ಈ ಥರ ಇರಬೇಕು ಅಂತ ಹೇಳಿದರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಈ ಹೊತ್ತಲ್ಲಿ ಒಂದೆರಡು ಮಾತು. ತುಂಬ ಖುಷಿಯಾಗಿದೆ. ಈ ಕಾಲೇಜಿನ ವಿದ್ಯಾಸಂಸ್ಥೆಗೆ ಕೂಡ ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೆಕ್ಚರ್ಸು ಮತ್ತು ಎಲ್ಲರ ಆಶೀರ್ವಾದದಿಂದ ಒಳ್ಳೆ ಮಾರ್ಕ್ ತೆಗೆದಿದ್ದಾನೆ. ನಿಮ್ಮ ಕಡೆಯಿಂದ ಯಾವ ರೀತಿಯಾಗಿತ್ತು ಮಗನಿಗೆ ಸಪೋರ್ಟ್ ಎಲ್ಲ? ನಾವು ಸಪೋರ್ಟ್ ಮಾಡ್ತಾ ಇದ್ದೆವು. ಓದೋದು ಅವನ ಇದರಲ್ಲೇ ಓದ್ತಾ ಇದ್ದೆ ಅಷ್ಟೇ. ಓದ್ತಾ ಇದ್ದ. ಸರಿ, ನೀವು ಹೇಳೋದಾದ್ರೆ? ಒಳ್ಳೆ ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ. ತುಂಬ ಖುಷಿಯಾಗಿದೆ. ಓಕೆ, ಹಾಗೆಯೇ ನೀವು ಹೇಳೋದಿದ್ರೆ ಇವಾಗ ಮುಂದೆ ಯಾವೆಲ್ಲ ಕನಸುಗಳಿದೆ, ಏನಾಗಬೇಕು ಅನ್ನುವಂತಹ ಪ್ಲ್ಯಾನ್ ಇದೆ? ಬಯಾಲಜಿ ಫೀಲ್ಡಲ್ಲಿ ಹೋಗಬೇಕು ಅಂತಿದ್ದೇನೆ. MBBS ಅಥವಾ ವೆಟರ್ನರಿ ಸೈನ್ಸಲ್ಲಿ ಅಲ್ಲಿ ಕಂಟಿನ್ಯೂ ಮಾಡಬೇಕು ಅಂತಿದ್ದೇನೆ. ಅಪ್ಪ ಅಮ್ಮನ ಬಗ್ಗೆ, ಮನೆಯವ್ರ ಬಗ್ಗೆ ಸಪೋರ್ಟ್? ತುಂಬ ಸಪೋರ್ಟ್ ಕೊಡ್ತಿದ್ದರು. ಅಪ್ಪ ಅಮ್ಮ, ಅಕ್ಕ ಮತ್ತು ಚಿಕ್ಕಮ್ಮ, ತಂಗಿ ಅವರೆಲ್ಲ ತುಂಬ ಸಪೋರ್ಟ್ ಕೊಡ್ತಿದ್ದರು. ಓದಿ ಅಂತ ಫುಲ್ ಮೋಟಿವೇಶನ್ ಕೊಟ್ಟು, ಈ ಮೋಟಿವೇಶನ್ದಾಗಿ ಇಷ್ಟೆಲ್ಲ ಆಗುತ್ತೆ. ಕ್ಲಾಸ್ ಲೆಕ್ಚರರ್ಸ್, ಫ್ರೆಂಡ್ಸ್ ಎಲ್ಲ ಮೋಟಿವೇಶನ್ ಕೊಟ್ಟು ಈ ಅಂಕ ತೆಗಿಲಿಕ್ಕೆ ಹೆಲ್ಪ್ ಆಯಿತು. ಓಕೆ, ನಿಮ್ಮ ಮುಂದೆ ತುಂಬಾ ಸ್ಟೂಡೆಂಟ್ಗಳಿದ್ದಾರೆ ಇನ್ನು PUC ಎಕ್ಸಾಮ್ ಬರೆಯುವಂಥವ್ರು. ಅವ್ರಂಥವ್ರಿಗೆ ಎಂತ ಹೇಳಿಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಮೋಟಿವೇಶನ್ ಎಲ್ಲ ಕೊಡ್ತಿರ್ತಾರಲ್ಲ, ಅದನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಅದನ್ನು ಉಳಿಸಿ ಇದನ್ನು ಕಂಟಿನ್ಯೂ ಮಾಡಬೇಕು. ಅದೇ ಮೋಟಿವೇಶನಲ್ಲಿ ದಿನ ಓದ್ತಾ ಇರಬೇಕು. ಪ್ಲಸ್ ಟೆನ್ಷನ್ ಮಾಡಬಾರ್ದು. ಪ್ರತಿ ಸಣ್ಣ ಮಾರ್ಕ್ಸ್ ಓದೋದಕ್ಕೆಲ್ಲ ತುಂಬ ಡಿಪ್ರೆಷನಿಗೆ ಹೋಗ್ತಾರೆ ಕೆಲವರು. ಅದೆಲ್ಲ ಮಾಡಬಾರ್ದು. ಮತ್ತು ಕಷ್ಟಪಟ್ಟು ಓದ್ತಿರಬೇಕು, ಮುಂದೆ ಸಾಧಿಸಬೇಕಲ್ಲ. ಮತ್ತು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರಬಾರ್ದು ಯಾವತ್ತು. ಅವರಿಗೆ ಫೈನಾನ್ಷಿಯಲಿ ಫಿಟ್ ಆಗಿದ್ರು ಸಹ ಅವರ ಮೇಲೆ ಇರ್ಬೋದು. ನಮ್ಮ ಮಾರ್ಕ್ಸಿಂದಾಗಿ ನಾವು ಹೋಗಬೇಕು ಅಂತ ಇರಬೇಕು. ಅಷ್ಟಿದ್ದರೆ ಸಾಕು, ತೆಗಿಬೋದು. ಓಕೆ, ಹಾಗೆಯೇ ಮುಂದೆ ಯಾವೆಲ್ಲ ಪ್ಲ್ಯಾನ್ ಇದೆ ಅದೆಲ್ಲ ಸಕ್ಸಸ್ ಆಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ದ್ವಿತೀಯ PUC ಪರೀಕ್ಷೆಯಲ್ಲಿ 587 ಅಂಕಗಳನ್ನು ಪಡ್ಕೊಂಡಿರುವಂತಹ ಸ್ಟೂಡೆಂಟ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಿಮ್ಮ ಹೆಸರು? ಚೈತನ್ಯ ಅಂತ. ಓಕೆ, ಇವಾಗ 587 ಅಂಕಗಳನ್ನು ಪಡ್ಕೊಂಡಿರುವಂಥದ್ದು. ನೀವು ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತ ಹೇಳಿದಾಗ ತಯಾರಿ ಎಲ್ಲ ಯಾವ ರೀತಿಯಾಗಿ ಮಾಡ್ತೀವಿ? ಓದ್ಕೊಂಡಿದ್ದೆ. ಆಯಾ ದಿನವೇ ಮುಗಿಸ್ತಿದ್ದೆ. 1 ವಾರ ಮುಂಚೆ ಪ್ರಿಪರೇಷನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ. ಎಕ್ಸಾಮ್ಸು ಕೊಡ್ತಿದ್ದೆ. ಮನೆಯಲ್ಲೇ ಕೂತ್ಕೊಂಡು 3 ಗಂಟೆ ಹೊತ್ತು ಇಟ್ಕೊಂಡು ಎಕ್ಸಾಮ್ಸ ಕೊಡ್ತಿದ್ದೆ. ಓಕೆ, ಎಷ್ಟೊಂದು ಅಂಕ ಬಂತು ಅಂತ ಕಾಲೇಜ್ ಬಂದೇ ನೋಡಿದ್ರಾ ಇಲ್ಲ ಮನೆಯಲ್ಲಿ ನೋಡಿದ್ರಾ? ಹೇಗೆ? ಮನೆಯಲ್ಲಿ ಆನ್ಲೈನಲ್ಲೇ ನೋಡಿದ್ದೆ. ಏನು ಹೇಳಿದ್ರು? ತುಂಬ ಖುಷಿ ಆಯಿತು ಅವರಿಗೆಲ್ಲ. ಎಕ್ಸ್ಪೆಕ್ಟ್ ಮಾಡಿದ್ರಾ ಎಷ್ಟು ಬರುತ್ತೆ? 570 ಮೇಲೆ 580 ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಬಂದಿದೆ? ಇಂಗ್ಲೀಷಲ್ಲಿ 94, ಸಂಸ್ಕೃತದಲ್ಲಿ 100, ಮ್ಯಾಥ್ಸಲ್ಲಿ 99, ಕೆಮಿಸ್ಟ್ರಿಯಲ್ಲಿ 99, ಫಿಸಿಕ್ಸಲ್ಲಿ 96, CS ಅಲ್ಲಿ ಸಹ, ಕಂಪ್ಯೂಟರ್ ಸೈನ್ಸಲ್ಲಿ ಸಹ 99. ಓಕೆ, ಇವಾಗ ಟೀಚರ್ಸ್ಗಳ ಕಡೆಯಿಂದ ಎಷ್ಟು ಸಪೋರ್ಟಿವ್ ಆಗಿದೆ? ಟೀಚರ್ಸ್ ಅಂತೂ ತುಂಬ ಫ್ರೆಂಡ್ಲಿ ಮತ್ತು ಹೇಗೆ ಮನೆಯಲ್ಲಿ ಹೇಗೆ ನಮ್ಮ ತಂದೆ ತಾಯಿಯೊಟ್ಟಿಗೆ ಹೇಗೆ ಮಾತಾಡ್ತೇವೆ ಹಾಗೆ ಮಾತಾಡ್ಬೋದು. ಅಷ್ಟು ಫ್ರೆಂಡ್ಲಿಯಾಗಿದ್ದಾರೆ. ಯಾವುದೇ ಡೌಟ್ ಯಾವಾಗಲೂ ಬೇಕಾದ್ರೂ ಕೇಳ್ಬೋದು. ಕ್ಲಾಸಲ್ಲಿ ಕೇಳಬೇಕು ಅಥವಾ ಹೊರಗಡೆ ಸಹ ಕೇಳ್ಬೋದು. ಟೈಮ್ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಕೆಲವೊಮ್ಮೆ ಸಂಜೆ ಸಹ ನಿಂತ್ಕೊಂಡು ಕೇಳಿದ್ದು ಉಂಟು. ತುಂಬ ಡೌಟ್ ಎಲ್ಲ ಕ್ಲಿಯರ್ ಮಾಡ್ತಿದ್ರು. ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೌದು. ಓಕೆ, ಇವಾಗ ಅಪ್ಪ ಅಮ್ಮ ಮನೆಯವರು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರು ಅಂತ? ಎಕ್ಸಾಮ್ ಹತ್ರ ಬರ್ತಾ ಇದೆ, ಓದು ಅನ್ನುವಂಥದ್ದೆಲ್ಲ ಹೇಳ್ತಾ ಇರ್ಬೋದು. ಎಷ್ಟು ಸಪೋರ್ಟಿವ್ ಆಗಿತ್ತು? ಅವರಂತೂ ತುಂಬ ಸಪೋರ್ಟಿವ್ ಆಗಿದ್ದು. ನನ್ನೊಟ್ಟಿಗೆ ಅವರು ಸಹ ಕೂತ್ಕೊಳ್ತಿದ್ರು ರಾತ್ರಿ ಎಲ್ಲ. ಬೆಳಿಗ್ಗೆ ಸಹ ಹೇಳುವಾಗ ಅವರು ಸಹ ಎದ್ದು ಅವರು ಸಹ ಓದ್ತಿದ್ರು. ಏನಾದರೂ ಕಾದಂಬರಿ ಹಾಗೇನಾದರೂ ಅವರು ಸಹ ಓದ್ತಿದ್ರು. ಸೊ ದ್ಯಾಟ್ ಅವರು ಸಹ ಮೋರಲಿಯಾಗಿ ಸಪೋರ್ಟ್ ಮಾಡ್ತಿದ್ರು. ಓಕೆ, ಮುಂದೆ ಏನಾಗಬೇಕು ಅನ್ನುವಂಥ ಪ್ಲ್ಯಾನ್ ಇದೆ? ಏನು ಮಾಡಬೇಕು ಅಂತಿದ್ದೀರಾ? ಮುಂದೆ ಇಂಜಿನಿಯರಿಂಗ್, ಅದು ಒಳ್ಳೆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಎಷ್ಟು. ಓಕೆ, ಹಾಗೆಯೇ ಆಲ್ ದಿ ಬೆಸ್ಟ್. ಮುಂದೆ ಏನೆಲ್ಲ ಪ್ಲ್ಯಾನನ್ನು ಹಾಕ್ಕೊಂಡಿದ್ರೆ ಅದೆಲ್ಲ ಸಕ್ಸಸ್ ಆಗಲಿ ಅಂತ ಆಶಿಸ್ತೀವಿ. ಓಕೆನಾ? ಥ್ಯಾಂಕ್ ಯು. ದ್ವಿತೀಯ PUC ಪರೀಕ್ಷೆಯಲ್ಲಿ 587 ಮಾರ್ಕ್ಸನ್ನು ಪಡ್ಕೊಂಡಿರುವಂಥ ಅನುಷಾ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹಾಯ್, ಕಂಗ್ರಾಟ್ಸ್.
ತುಂಬ ಖುಷಿಯಾಗುತ್ತೆ ಅಲ್ವಾ? PUC ಎಕ್ಸಾಮ್ ಬರೆದಿದ್ದೀವಿ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರಿ, ರಿಸಲ್ಟ್ ಬಂತು, ಅದರಲ್ಲಿ ಒಳ್ಳೆ ಅಂಕಗಳು ಬಂದಿರೋವಂಥದ್ದು. ಈ ಹೊತ್ತಲ್ಲಿ ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ ಆಗುತ್ತೆ. ಪ್ರಯತ್ನ ಪಟ್ಟದ್ದಕ್ಕೆ ಫಲ ಸಿಕ್ಕಾಗ ಖುಷಿ ಆಗುತ್ತೆ. ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಅಂಕಗಳು ಬಂದಿದೆ? ನನಗೆ ಕನ್ನಡದಲ್ಲಿ 95, ಇಂಗ್ಲೀಷಲ್ಲಿ 93, ಫಿಸಿಕ್ಸ್ ಮತ್ತು ಬಯಾಲಜಿ, ಮ್ಯಾಥ್ಸಲ್ಲಿ 100, ಕೆಮಿಸ್ಟ್ರಿಯಲ್ಲಿ 99. ಓಕೆ, ಇವಾಗ ಎಕ್ಸಾಮ್ ಹತ್ತಿರ ಬರ್ತಾ ಇದೆ ಅಂತ ಹೇಳಿದ್ರಾಗ ಪ್ರತಿಯೊಬ್ಬರು ಕೂಡ ಪ್ರಯತ್ನವನ್ನೇ ಪಡ್ತಾರೆ ಒಳ್ಳೆ ಅಂಕಗಳನ್ನು ಪಡಬೇಕು ಅಂತ. ನೀವು ಯಾವ ರೀತಿಯಾಗಿ ತಯಾರಿ ನಡೆಸ್ತಾ ಇದ್ರಿ? ನಮ್ಮ ಕಾಲೇಜಲ್ಲಿ ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಕಾಲೇಜ್ ಸ್ಟಾರ್ಟ್ ಆಗೋ ಮುಂಚೆನೇ ಕ್ಲಾಸ್ ಸ್ಟಾರ್ಟ್ ಮಾಡಿದರು. ಅದರಿಂದಾಗಿ ಕೂಡ ನಮಗೆ ಹೆಲ್ಪ್ ಆಯಿತು. ಅಂದರೆ ಲೆಸನ್ಸ್ ಫಸ್ಟೇ ಸ್ಟಾರ್ಟ್ ಮಾಡಿದ್ರಿಂದ ನಮಗೆ ರಿವೈಸ್ ಮಾಡಲಿಕ್ಕೆ ಜಾಸ್ತಿ ಟೈಮ್ ಸಿಕ್ತು. ಮೊದಲಿಂದಾನೇ ಓದ್ತಾ ಇದ್ದಿದ್ದರಿಂದ ಲಾಸ್ಟಿಗೆ ಹೆವಿ ಅಂತ ಅನ್ನಿಸ್ಲಿಲ್ಲ. ಆಲ್ರೆಡಿ ಕಲ್ತಿದ್ದದ್ದನ್ನೇ ವಾಪಸ್ ರಿವೈಸ್ ಮಾಡಿದ್ದು ಎಕ್ಸಾಮ್ ಬರ್ತಾ ಇದ್ದಾಗ. ಸರ್, ನೀವು ಹೇಳಬೇಕು ಮಗಳ ಸಾಧನೆ ಬಗ್ಗೆ. ತುಂಬ ಚೆನ್ನಾಗಿ ಪ್ರಯತ್ನ ಮಾಡಿದ್ದಾಳೆ ಮತ್ತು ಅವಳ ಸ್ವಪ್ರಯತ್ನ, ಹಾಗೆ ಶಾಲೆಯ ಕಾಲೇಜಿನ ಪ್ರೋತ್ಸಾಹ, ಹಾಗೆ ಅವಳು ಪ್ರೈಮರಿ ಶಾಲೆಯಿಂದ ಒಂದೇ ಲೆವೆಲಲ್ಲಿ ಬಂದಿದ್ದಾಳೆ. ಪ್ರೈಮರಿಯಲ್ಲಿ ಸಹ ಟಾಪ್ ಇರ್ತಾಯಿದ್ಲು. ಪ್ರೈಮರಿಯನ್ನು ಅವಳು ಪುತ್ತೂರಿನ ಬೆತನಿ, ಹಾಗೆ ಪ್ರೌಢಶಾಲೆಯನ್ನು ಕೊಂಬೆಟ್ಟು ಜೂನಿಯರ್ ಕಾಲೇಜ್, ಹಾಗೆ ಅಂಬಿಕಾದಲ್ಲಿ ಬಹಳ ಒಂದು ಚೆನ್ನಾಗಿ ಅದೇ ಲೆವೆಲನ್ನು ಮೇಂಟೈನ್ ಮಾಡಿ ಇವತ್ತು ಅದೇ ಸಾಧನೆ ಮಾಡಿದ್ದಾಳೆ. ತುಂಬ ಖುಷಿಯಾಗುತ್ತೆ. ನಿಜವಾಗಿ ಕಾಲೇಜಿಗೂ ಧನ್ಯವಾದಗಳು. ಎಲ್ಲ ಶಿಕ್ಷಕ ಲೆಕ್ಚರರ್ಸಿಗೆ ಕೃತಜ್ಞತೆಗಳು ಪೇರೆಂಟಾಗಿ ಹೇಳಲಿಕ್ಕೆ ಬಯಸ್ತೀನಿ. ಓಕೆ, ಇವಾಗ ಕಾಲೇಜಿಗೆ ಬಂದಾಗ ಇಲ್ಲಿರುವಂತಹ ಲೆಕ್ಚರ್ಸ್ಗಳ ಸಪೋರ್ಟ್ ಎಲ್ಲ ಹೇಗಿತ್ತು ಅಂತ? ಅವ್ರು ಚೆನ್ನಾಗಿ ಪಾಠ ಮಾಡ್ತಾರೆ. ಅಂದರೆ ಫಸ್ಟಿಂದನೇ ನಮಗೆ ಇನ್ನು ಲಾಸ್ಟಿಗೆ ಹೆವಿ ಆಗಬಾರ್ದಂತ ಹೇಳಿ ಆಗಾಗ ಟೆಸ್ಟ್ ಮಾಡ್ತಾರೆ. ಹಾಗಾಗಿ ನಮಗೆ ಒಮ್ಮೆಲೆ ದೊಡ್ಡ ಎಕ್ಸಾಮ್ ಬರೆಯುವಾಗ ಜಾಸ್ತಿ ಟೆನ್ಷನ್ ಆಗಲ್ಲ. ಒಂದು ಸಣ್ಣ ಸಣ್ಣ ಟೆಸ್ಟ್ ಬರೆದಾಗ ನಮಗೆ ಕೂಡ ಕಾನ್ಫಿಡೆನ್ಸ್ ಸಿಗುತ್ತೆ. ಹಾಗೆ ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಅವ್ರು ಕ್ಲಿಯರ್ ಮಾಡ್ತಾರೆ. ಮತ್ತು ಲೆಸನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಹಾಗೆ. ಓಕೆ, ತಂದೆ ತಾಯಿ ಬಗ್ಗೆ ಹೇಳಬೇಕು. ನನ್ನ ಅಪ್ಪ ಅಮ್ಮ ಜಾಸ್ತಿ ನನಗೆ ಪ್ರೆಷರೈಸ್ ಮಾಡೋದಿಲ್ಲ. ನಾನು ಏನಾದರೂ ಮಾಡಬೇಕಂತ ಅಂದ್ಕೊಂಡ್ರೆ ಅದಕ್ಕೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ. ಈ ವಿಷಯದಲ್ಲಿ ಕೂಡ ಇದ್ದಾರೆ, ಮುಂದೆ ಕೂಡ ಇರ್ತಾರೆ ಅಂತ ನಾನು ಖಂಡಿತ ಇದ್ದೇ ಇರ್ತಾರೆ. ಮುಂದೆ ಏನಾಗಬೇಕು ಅನ್ನುವಂಥ ಆಸೆ ಇದೆ, ಕನಸಿದೆ? ನನಗೆ ಮುಂದೆ ಸದ್ಯಕ್ಕೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಿದ್ದೇನೆ. ಮುಂದೆ ನನಗೆ IFS ಆಫೀಸರ್ ಆಗಬೇಕು. ಆಮೇಲೆ ಮುಂದೆ ಸಮಾಜ ಸೇವೆಯಲ್ಲಿ ನನ್ನನ್ನು ತೊಡಗಿಸ್ಕೊಳ್ಬೇಕಂತ ಅಂದ್ಕೊಂಡಿದ್ದೇನೆ. ಒಳ್ಳೆ ಕನಸನ್ನು ಇಟ್ಕೊಂಡಿದ್ದಾರೆ ಸರ್ ಮಗಳು ಅಲ್ವಾ? ಓಕೆ, ಅದೆಲ್ಲ ಈಡೇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಕಾಮರ್ಸ್ ಟಾಪರ್ ಆಗಿರುವಂಥ ಅಭಿರಾಮ್ KP ಅವರಿದ್ದಾರೆ, ಮಾತಾಡ್ಸೋಣ. ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್, ಖುಷಿ ಆಗ್ತಾ ಇದೆ. ಓಕೆ, ಸ್ವಲ್ಪ ಈಚೆ ಬನ್ನಿ. ಓಕೆ, ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಅಂಕಗಳು? ಅಕೌಂಟ್ಸ್, ಬಿಸ್ನೆಸ್ ಸ್ಟಡೀಸ್, ಇಕನಾಮಿಕ್ಸ್ ಮತ್ತು ಸ್ಟ್ಯಾಟ್ಸಲ್ಲಿ 99 ಬಂತು, ಮತ್ತು ಇಂಗ್ಲೀಷಲ್ಲಿ 95, ಸಂಸ್ಕೃತದಲ್ಲಿ 100 ಬಂತು. ಸೊ ಎಲ್ಲ 90ಯ ಮೇಲೆ ಇದೆ, 100% ಕೂಡ ಇರೋವಂಥದ್ದು. ಓಕೆ, ತಯಾರಿ ಯಾವ ರೀತಿಯಾಗಿ ಮಾಡ್ತಾಯಿದ್ರಿ ಎಕ್ಸಾಮ್ ಹತ್ರ ಬಂದಾಗ? ಅಂದರೆ ಸ್ವಲ್ಪ ಸ್ಮಾರ್ಟ್ ವರ್ಕ್ ಆಗಿ ಮಾಡಿದ್ದು. ಫಾಸ್ಟ್ ಇಯರ್ ಕ್ವಶನ್ ಪೇಪರ್ ಮತ್ತು ಮಾಡೆಲ್ ಪೇಪರ್ ರೆಫರ್ ಮಾಡಿದೆ. ಸೊ ಅದನ್ನು ಕಂಬೈನ್ ಮಾಡಿ ಸ್ಟಡಿ ಮಾಡಿದೆ. ಮತ್ತು ಕಾನ್ಸೆಪ್ಚುಲಿ ಓದೋದು, ಯಾವುದೇ ಲೈಕ್ ಬಹ್ಯಾಟ್ ರೀತಿ ಮಾಡಲಿಲ್ಲ. ಕಾನ್ಸೆಪ್ಚುಲಿ ಹೋಗಿ ಒಂದು ಕ್ವಶನ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ನಿಮಗೆ ಯಾವ ಕ್ವಶನ್ ಮಾಡಿದ್ರೆ ನಿಮಗೆ ಸಾಲ್ವ್ ಮಾಡ್ಬೋದಲ್ಲ. ಸೊ ಆ ರೀತಿಯಲ್ಲಿ ಓದೋದು. ಸರ್, ನೀವು ಏನು ಹೇಳ್ತೀರಾ ಮಗನ ಸಾಧನೆ ಬಗ್ಗೆ? ಅವನ ಪ್ರಯತ್ನ ನಮಗೆಲ್ಲರೂ ತುಂಬ ಸಂತೋಷ ಆಗಿದೆ. ಜೊತೆಗೆ ಈ ಸಂಸ್ಥೆಯ ಮಾರ್ಗದರ್ಶನ, ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ಅಭಿನಂದನೆಗಳು. ಮುಂದೆ CA ಮಾಡಬೇಕು ಅಂತ ಇದ್ದಾನೆ. ಓಕೆ, ಇವಾಗ ನೀವು ಹೇಳೋದಿದ್ರೆ ನಿಮಗೆ ಪೇರೆಂಟ್ಸ್ ಸಪೋರ್ಟ್ ಯಾವ ರೀತಿ ಆಗಿತ್ತು? ತುಂಬ ಸಪೋರ್ಟ್ ಮಾಡಿದೆ. ಈಗ ಲೇಟ್ ಆಗಿ ಮಲಗುವಾಗ ಸಹ ಎದ್ದುಕೊಂಡು ಇರ್ತಾರೆ. ಸೊ ಆ ಲೆವೆಲಲ್ಲಿ ಸಪೋರ್ಟ್ ಮಾಡ್ತಾರೆ. ಎಂಥ ಫೆಸಿಲಿಟಿ ಬೇಕಿದ್ದರೂ ಅರೇಂಜ್ ಮಾಡಿ ಕೊಡ್ತಾರೆ. ಇಲ್ಲ ಓದೋದು ಜಾಸ್ತಿ ಆಯ್ತು ಅಂತ ಹೇಳ್ತಾರೆ. ಅಂದರೆ ಹಾಗೆ ರಿಲ್ಯಾಕ್ಸೇಷನ್. ಸೊ ಸಪೋರ್ಟಿವ್. ಹೌದು. ಓಕೆ, ಈ ವಿದ್ಯಾಸಂಸ್ಥೆ ಬಗ್ಗೆ ಹೇಳುವಾಗ ಟೀಚರ್ಸ್ ಎಲ್ಲ ಫ್ರೆಂಡ್ಲಿ ಆಗಿದ್ದರು. ಈಗ ಮೇಯ್ನ್ಲಿ ಈಗ ಒಂದು ಸ್ಟೂಡೆಂಟಿಗೆ ಖಾಲಿ ಇಂಟೆಲಿಜೆನ್ಸ್ ಅಲ್ಲ, ಒಂದು ಗೈಡೆನ್ಸ್ ಬೇಕು ಅಥವಾ ರೋಡ್ ಮ್ಯಾಪ್ ಬೇಕು. ಸೊ ಅದು ಟೀಚರ್ಸ್ ಇಲ್ಲಿ ಅರೇಂಜ್ ಮಾಡ್ತಿದ್ರು. ಮತ್ತು ಎಲ್ಲ ರೀತಿಯ ಫೆಸಿಲಿಟಿ ಇರ್ತದೆ. ಈಗ ಬೇಕಂದರೆ AC ಬೇಕಿದ್ರೆ AC ಉಂಟು, ಮತ್ತು ಲೈಬ್ರರಿ ಒಳ್ಳೆ ರೀತಿಯಲ್ಲಿ ಉಂಟು. ಸೊ ಕ್ಯಾಂಟೀನ್ ಬೇಕಿದ್ರೆ ಅದುಂಟು. ಸೊ ಯಾವುದೇ ನೆಗೆಟಿವ್ ರಿಮಾರ್ಕ್ಸ್ ಪಾಯಿಂಟ್ ಇಲ್ಲ, ಎಲ್ಲ ಪಾಸಿಟಿವ್ ಆಗಿ ಇತ್ತು. ಸೊ ಆಲ್ ಓವರ್ ಒಳ್ಳೆ ಇನ್ಸ್ಟಿಟ್ಯೂಷನ್, ಒಳ್ಳೆ ಫೆಸಿಲಿಟಿ ಅರೇಂಜ್ ಮಾಡಿಕೊಟ್ಟಿದ್ರು. ಓಕೆ, ಇವಾಗ ನಿಮ್ಮ ಮುಂದೆ ತುಂಬ ಜನ PU ಸ್ಟೂಡೆಂಟ್ಗಳಿದ್ದಾರೆ, ಇನ್ನೂ ಎಕ್ಸಾಮ್ ಬರೆಯುವಂಥವ್ರು. ಅಂಥವ್ರಿಗೆ ಏನು ಹೇಳ್ತೀರಾ? ಹೇಗಿರಬೇಕು ಅಂತ ಹೇಳ್ತೀರಾ? ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಅಂತ ಹೇಳ್ತೀರಾ? ಕಾನ್ಸೆಪ್ಚುಲಿ ಹೋಗಬೇಕು. ಯಾವತ್ತೂ ಬಹ್ಯಾಟ್ ಮಾಡಲಿಕ್ಕೆ ಹೋಗಲೇಬಾರ್ದು. ಯಾಕೆಂದರೆ ಬಹ್ಯಾಟ್ ಮಾಡಿ ನಿಮಗೆ ಎಕ್ಸಾಮಲ್ಲಿ ಮಾರ್ಕ್ ತೆಗಿಬೋದು, ಬಟ್ ನಿಮ್ಮ ಲೈಫಿನ ಎಕ್ಸಾಮಲ್ಲಿ ನಿಮಗೆ ಅದನ್ನು ಫೇಸ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಯಾಕೆಂದರೆ ಈಗ ನೀವು ಒಂದು ಯಾವುದಾದ್ರು ಪ್ರೊಫೆಷನ್ ಅಥವಾ ಯಾವುದಾದ್ರು ಕೋರ್ಸನ್ನು ಸ್ಟಡಿ ಮಾಡಿದರೆ ಮುಂದೆ ಕೇಳುವಾಗ ನೀವು ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ಹೇಳುವಾಗೆ ನಿಮಗೆ ಎಬಿಲಿಟಿ ಇರಬೇಕು. ಸೊ ನಿಮಗೆ ಯಾವುದೇ ಕಾನ್ಸೆಪ್ಟನ್ನು ಈಸಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಲೇಮ್ಯಾನ್ ಶಬ್ದದಲ್ಲಿ ಹೇಳ್ಬೋದು. ಹಾಗೆ ಬಹ್ಯಾಟ್ ಮಾಡಿದರೆ ಆಗೋದಿಲ್ಲ. ಸೊ ನಂದು ಅದೇ ರಿಕ್ವೆಸ್ಟ್, ಕಾನ್ಸೆಪ್ಚಲ್ಲಿ ಹೋಗಿ ಪ್ರಾಕ್ಟಿಕಲಿಗೆ ಲಿಂಕ್ ಮಾಡಿ ಹೋಗಿ, ಅದು ನಿಮಗೆ ಯೂಸ್ ಆಗ್ತದೆ ಲೈಫಲ್ಲಿ. ಸೊ ಓಕೆ ಅಮ್ಮ, ನೀವು ಏನು ಹೇಳ್ತೀರಾ ಈ ಹೊತ್ತಿನಲ್ಲಿ?
ಖುಷಿಯಾಗಿದೆ. ಅವನ ಎಫರ್ಟಿಗೆ ಸರಿಯಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ಅನಿಸ್ತದೆ. ಒಂದು ಎಫರ್ಟ್ ಮಾಡಿದರೂ ರಿಸಲ್ಟ್ ಸಿಕ್ಕಬೇಕಾದ್ರೆ ಒಂದು ದೈವಾನುಗ್ರಹ ಬೇಕು, ಗುರು ಹಿರಿಯರ ಮಾರ್ಗದರ್ಶನ ಬೇಕು. ಹಾಗೆ ಅದೆಲ್ಲ ಪೂರಕವಾಗಿ ಉಂಟು ಅಂತ ಖುಷಿ ಆಗ್ತದೆ ಈ ಹೊತ್ತಿನಲ್ಲಿ. ಸಿ ಆಗಬೇಕು ಅನ್ನುವಂಥ ಕನಸಿರುವಂಥದ್ದು ಅದು ಈಡೇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಕಾಮರ್ಸ್ನ ಸೆಕೆಂಡ್ ಟಾಪರ್ ಆಗಿರುವಂತಹ ಸೃಷ್ಟಿ ನೆಟ್ಟಾರು ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಕಂಗ್ರಾಟ್ಸ್. ಎಷ್ಟು ಖುಷಿಯಾಗಿದ್ದಾರೆ? ಅಮ್ಮನ ಜೊತೆ ಫಸ್ಟ್ ಮಾತಾಡಿಸ್ತೀನಿ ನಾನು. ಎಷ್ಟು ಖುಷಿಯಾಗಿದ್ದಾರೆ ಅಂತ? ತುಂಬ ಖುಷಿಯಾಗಿದ್ದಾಳೆ. ಆದರೆ ಸ್ವಲ್ಪ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಡೌನ್ ಬಂತು ಅವಳಿಗೆ, ಅದು ಸ್ವಲ್ಪ ಬೇಜಾರಿದೆ ಅವಳಿಗೆ. ಬಾಕಿ ಎಫರ್ಟ್ ಹಾಕಿದ್ದಾಳೆ. ಓದ್ತಾ ಇದ್ರು? ಓದ್ತಾ ಇದ್ಲು. ಪ್ರೆಷರ್ ಮಾಡ್ತಿದ್ರೆ? ಇಲ್ಲ ಇಲ್ಲ ಇಲ್ಲ, ಅವಳು ಚಿಕ್ಕದಿಂದಾಗಲೇ ಅವಳು ಎಷ್ಟು ಓದಬೇಕು ಅಂತ ಅವಳು ಫಿಕ್ಸ್ ಆಗ್ತಾಳೆ ಅಷ್ಟು ಓದ್ತಾಳೆ ಅವಳು, ಮೊದಲಿಗಿಂತ ಹಾಗೆ ಎಷ್ಟು ಹೇಳಬೇಕು ಅಂತಿಲ್ಲ. ಓಕೆ, ಇವಾಗ ಯಾವ ಲ್ಯಾಂಗ್ವೇಜ್ ಯಾವುದರಲ್ಲಿ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಬಂದಿದೆ? ಎಕನಾಮಿಕ್ಸ್ 100 ಮತ್ತು 3 ಸಬ್ಜೆಕ್ಟಲ್ಲಿ 99 ಮತ್ತು ಹಿಂದಿಯಲ್ಲಿ 92, ಇಂಗ್ಲೀಷಲ್ಲಿ 96. ಹಿಂದಿಯಲ್ಲಿ ಕಮ್ಮಿ ಆಯಿತು. ಮೊದಲೇ ಯೋಚನೆ ಮಾಡಿದ್ದೆ ಸಂಸ್ಕೃತ ತಗೊಂಡು ಸ್ವಲ್ಪ ಜಾಸ್ತಿ ಬರ್ತಿತ್ತು ಅಂತ ಅನಿಸ್ತದೆ ಈಗ. ಬಟ್ ಸ್ಟಿಲ್ ನೋ ರಿಗ್ರೆಷನ್. ಹಿಂದಿಗೆ ಒಲವು ಉಂಟು. ಸೊ ಲ್ಯಾಂಗ್ವೇಜ್ ಎವ್ರಿಥಿಂಗ್ ಫೈನ್ ಎಕ್ಸೆಪ್ಟ್ ದ ರಿಯಾಲಿಟಿ ಅಷ್ಟೇ. ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತ ಹೇಳಿದಾಗ ತಯಾರಿಗಳಲ್ಲಿ ಯಾವ ರೀತಿ ಆಗಿತ್ತು? ಎಕ್ಸಾಮ್ ಹತ್ರ ಅವತ್ತು ಟೆನ್ಷನ್ ಮಾಡಿ ಎಂಥ ಸುಖ ಇಲ್ಲ. ಸೊ ಕ್ಲಾಸಲ್ಲಿ ಓದಿದಷ್ಟು ಬರ್ದದ್ದು ಅಷ್ಟೇ, ಬರೆಯೋವರೆಗೂ ನಮ್ಮ ಕೈಯಲ್ಲಿರೋದು. ಮತ್ತೆ ನಮ್ಮ ಬರ್ದದ್ದು ಆಯ್ತು ಅಷ್ಟೇ, ಮುಗೀತು. ಮಾರ್ಕ್ಸ್ ಬಂದಷ್ಟು ಬರ್ತದೆ, ಬಿ ಕಾನ್ಫಿಡೆಂಟ್. ಇಷ್ಟು ಬರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇಡೋದಕ್ಕಿಂತ ಬರ್ದಾಗಿದೆ, ಎಷ್ಟು ಬರ್ತದೆ ಅಂತ ಕೂತಿದ್ದೆ. ಸೊ ಎಕ್ಸ್ಪೆಕ್ಟೇಷನ್ಸೇ ಇರಲಿಲ್ಲ ಇವತ್ತು ಬರ್ತದೆ ಅಂತ ಮಾರ್ಕ್ಸ್. ಸೊ ಬಂದಾಗ ಸ್ವಲ್ಪ ಬೇಜಾರಾಯಿತು, ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ ವಿತ್ ಇಟ್. ಚಿಲ್ಲಾಗಿರ್ತಾರಲ್ಲ ಮಗಳು? ಚಿಲ್ಲಾಗಿರ್ತಾಳೆ. ಅದು ಬೇಕು ಮಕ್ಕಳಲ್ಲಿ ಇವಾಗ ಅಲ್ವಾ? ಈಗಿನ ಮಕ್ಕಳು ಚಿಲ್ಲಾಗಿರಬೇಕು, ಆಗ ಮಾತ್ರ ಒಳ್ಳೆ ರೀತಿಯಲ್ಲಿ. ಹೇಳಿದ್ದವಳು ಚಿಕ್ಕದಿಂದಲೂ ಹೇಗೆ ಅಂದರೆ ಅವಳಿಗೆ ಇಷ್ಟು ಓದಬೇಕು ಅಂತ ಅವಳ ತಲೆಯಲ್ಲಿ ಇದ್ದರೆ 1 ಅವರ್ ಓದಬೇಕು ಅಂದರೆ ಅದು 12 ಗಂಟೆ ಬಂದರೂ ಆ 1 ಅವರನ್ನು ಕಂಪ್ಲೀಟ್ ಮಾಡೇ ಮಲಗ್ತಾಳೆ ಅವಳು. ಅದು ಎಂಥದೇ ಎಷ್ಟೇ ಸುಸ್ತಾಗಲಿ ಏನೇ ಆಗಿರಲಿ ಅದನ್ನು ಅವಳು ಮಾಡ್ತಾಳೆ. ಅದರಲ್ಲಿ ನಾನು ಹೇಳಬೇಕು ಇಲ್ಲ. ಓಕೆ, ಈ ವಿದ್ಯಾಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಟೋಟಲಾಗಿ ನನ್ನ ಕ್ಲಾರಿಟಿ ಅಂತಂದರೆ, ಲೈಫಲ್ಲಿ ಕ್ಲಾಸಲ್ಲಿ ನೀನು ಎಷ್ಟು ಗ್ರಾಸ್ಪ್ ಮಾಡ್ಕೊಳ್ತೀಯ, ಕ್ಲಾಸಲ್ಲಿ ಎಷ್ಟು ಕ್ಲಾಸ್ ಕೇಳ್ತಿ, ಅದರಲ್ಲಿ ನಿನ್ನ ಔಟ್ಪುಟ್ ಜಾಸ್ತಿ ಇರ್ತದೆ. ಸೊ ನೀನು ಎಷ್ಟು ಎಫರ್ಟ್ಸ್ ಎಕ್ಸ್ಟ್ರಾ ಬೇಕು, ಹಾರ್ಡ್ ವರ್ಕ್ ಬೇಕು, ಬಟ್ ಸ್ಟಿಲ್ ಆ ಟೀಚಿಂಗ್ ಸ್ಕಿಲ್ಸ್ ಮತ್ತು ನಿನಗೆ ಎಷ್ಟು ಅರ್ಥ ಆಗಿದೆ, ನೀನು ಎಷ್ಟು ಅದನ್ನು ಹೊರಗೆ ಹಾಕ್ಬೋದು, ಇಟ್ಸ್ ಅ ಟ್ಯಾಲೆಂಟ್. ಸೊ ಆ ಟ್ಯಾಲೆಂಟನ್ನು ನಮ್ಮಲ್ಲಿ ಹುಡುಕಿ ನಮ್ಮಲ್ಲಿ ಪ್ರೋತ್ಸಾಹ ಮಾಡಿದ್ದು ಈ ಸಂಸ್ಥೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಇಟ್. ಐ ವಿಲ್ ಬಿ ಆಲ್ವೇಸ್ ಗ್ರೇಟ್ಫುಲ್. ಎಷ್ಟೇ ಎಂಥದ್ದೇ ಆಗಿರಲಿ, ಬಟ್ ಸ್ಟಿಲ್ ಈ ಸಂಸ್ಥೆ ನನಗೆ ತುಂಬ ಕೊಟ್ಟಿದೆ. ಸೊ ಐ ವಿಲ್ ಆಲ್ವೇಸ್ ರಿಮೆಂಬರ್ ಇಟ್. ಥ್ಯಾಂಕ್ ಯು. ಅಪ್ಪ ಅಮ್ಮನ ಬಗ್ಗೆ, ಮನೆಯವ್ರ ಬಗ್ಗೆ? ಅಪ್ಪ ಅಂತೂ ನನಗೆ ಲೈಕ್ ಅಪ್ಪ ಅಂದರೆ ದೊಡ್ಡ ಸಪೋರ್ಟ್, ಅಮ್ಮ ಸಹ ದೊಡ್ಡ ಸಪೋರ್ಟ್. ಬಟ್ ಸ್ಟಿಲ್ ಅಪ್ಪ ಫುಲ್ ನಾನು ಇಷ್ಟವರೆಗೂ ನನ್ನ ಅಪ್ಪ ಹೀಗೆ ಮಾಡು ಹಾಗೆ ಮಾಡು, ಇಷ್ಟು ಮಾರ್ಕ್ ಬರಬೇಕು ಅಷ್ಟು ಮಾಡಬೇಕು ಎಂತ ಹೇಳಿದವರಲ್ಲ. ಇವತ್ತಂತೂ ಖುಷಿಯಲ್ಲಿ ತೇಳ್ತಿದ್ರು. ನನಗೆ ಇಷ್ಟವರೆಗೂ ಅಂದರೆ ನನಗೆ ಅಪ್ಪನ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ, ಅಮ್ಮನ ಜೊತೆ ಸಹ ಉಂಟು. ಬಟ್ ಸ್ಟಿಲ್ ಅಪ್ಪ ಹೇಳಿದರೆ ಸ್ವಲ್ಪ ಅಟ್ಯಾಚ್ಮೆಂಟ್ ಸ್ವಲ್ಪ ಜಾಸ್ತಿ. ಸೊ ಹಾಗೆ ಲೈಕ್ ಎಂತ ಯಾರು ಸಹ ಪ್ರೆಷರ್ ಆಗ್ತಿರಲಿಲ್ಲ. ನಾನು ಚಿಲ್, ಅಪ್ಪ ಅಮ್ಮ ಚಿಲ್. ನಾನು ಇಂಥದ್ದೇ ಇದ್ದರು, ಹೀಗೆ ಮಾಡು ಹಾಗೆ ಮಾಡು, ಯಾವತ್ತೂ ಎಂತ ಸಹ ಹೇಳಲಿಲ್ಲ. ಇವತ್ತು ನನಗೆ ಬೇಜಾರಾಯಿತು, ಬಟ್ ಸ್ಟಿಲ್ ಅವರಿಗೆ ಎಂತ ಬೇಜಾರಾಯಿತು. ದೇವರ್ ಇನ್ ಸಪೋರ್ಟೆಡ್, ದೇವರ್ ತುಂಬ ಖುಷಿಯಾಗಿದ್ದರು. ಸೊ ಐ ಆಮ್ ಆಲ್ಸೋ ಹ್ಯಾಪಿ. ಅವರ ಅಲ್ಟಿಮೇಟ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಮೈ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಮಗಳ ಬಗ್ಗೆ ಒಳ್ಳೆ ಅಂಕಗಳನ್ನು ಪಡ್ಕೊಂಡಿದ್ದಾಳೆ. ಅವಳ ಸಾಮರ್ಥ್ಯ, ಅವಳ ಪರಿಶ್ರಮ ಅವಳು ಪಡ್ಕೊಂಡಿದ್ದಾಳೆ. ನಾವು ಅವಳಿಗೆ ಟೆನ್ಷನ್ ಹಾಕಲಿಕ್ಕಿಲ್ಲ. ಅವಳ ಪ್ರತಿಭೆ ಎಷ್ಟುಂಟು ಅವಳು ತೆಗಿತಾಳೆ. ಅವಳಿಗೆ ಏನು ಬೇಕು ಸಪೋರ್ಟ್ ನಾವು ಕೊಡೋದು ಅಷ್ಟೇ. ಮತ್ತು ಟೆನ್ಷನ್ ಮಾಡಬಾರ್ದು ಅಂತಲೇ ನಮ್ಮ ಬೇಸಿಕ್ 1ನೇ ಕ್ಲಾಸಿಂದ ಅದೇ. ಯಾವತ್ತೂ ಸಹ ನೀನು ಇಷ್ಟು ಮಾರ್ಕ್ ಯಾಕೆ ತೆಗೆದಿದ್ಯಾ, 1 ಮಾರ್ಕ್ ಹೆಚ್ಚು ಕಡಿಮೆ ಪ್ರಶ್ನೆಯೇ ಇಲ್ಲ. ಇವತ್ತು ಎಷ್ಟು ಬಂದಿದೆ ಅದು ರಿಯಾಲಿಟಿ ಎಕ್ಸೆಪ್ಟ್, ಅದರಲ್ಲಿ ಏನು ಬೇಜಾರಿಲ್ಲ. ಮುಂದೆ ಏನಾಗಬೇಕು ಅನ್ನುವಂಥ ಕನಸಿದೆ? ಮುಂದೆ ತುಂಬ ಕನಸಿದೆ, ಬಟ್ ಸ್ಟಿಲ್ CAಗೆ ಫೋಕಸ್ ಮಾಡ್ತಿರೋದು. ನೋಡ್ಬೇಕು ಹೇಗಾಗ್ತದೆ ಅಂತ. ಈಗ ಓದ್ತಿದ್ದೇನೆ, ಆದಾಗಲಿ. ಸೊ ಪಾಸ್ ಆದರೆ ಖುಷಿ, ಇಲ್ಲದಿದ್ದರೆ ನಾಟ್ ಗೋಯಿಂಗ್ ಬ್ಯಾಕ್, ಸ್ಟಿಲ್ ಗೋಯಿಂಗ್ ಫಾರ್ವರ್ಡ್ ಅಷ್ಟೇ, ಚಿಲ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ. ಮುಂದೆ ಯಾವೆಲ್ಲ ಕನಸಿದೆ ಅದೆಲ್ಲ ಈಡೇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ವಿದ್ಯಾರ್ಥಿಗಳ ಮಾತನ್ನು ಕೇಳಿದ್ರಲ್ಲ. ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡ್ಕೊಂಡಿರುವಂಥದ್ದು ಅಂಬಿಕಾ ವಿದ್ಯಾಸಂಸ್ಥೆ ಅಂತ ಹೇಳಿದರೆ ಕೇವಲ ಪಾಠ ಪ್ರವಚನ ಮಾತ್ರ ಅಲ್ಲದೆ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ರಾಷ್ಟ್ರ ಪ್ರೇಮವನ್ನು ವಿದ್ಯಾರ್ಥಿಗಳಲ್ಲಿ ತುಂಬುವಂಥ ಕೆಲಸವನ್ನು ಕೂಡ ಅಂಬಿಕಾ ವಿದ್ಯಾಲಯ ಮಾಡ್ತಾ ಇರುವಂಥದ್ದು. ಎಲ್ಲ ವಿಚಾರಗಳಿಂದಾಗಿ ಇವತ್ತು ವಿದ್ಯಾರ್ಥಿಗಳು ಉತ್ತಮವಾದ ಅಂಕವನ್ನು ಪಡ್ಕೊಂಡಿರುವಂಥದ್ದು. ಜೊತೆಗೆ ಈ ಒಂದು ಕಾಲೇಜ್ 100% ರಿಸಲ್ಟನ್ನು ಪಡ್ಕೊಂಡಿರುವಂಥದ್ದು ಇನ್ನೊಂದು ಹೆಮ್ಮೆಯ ವಿಚಾರ. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಸುಧಾಕರ್ ಪಡೀಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು.
ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310091376 9448120 315.